ಮಂಗಳಮುಖಿಯರ ಎರಡು ಗುಂಪುಗಳ ನಡುವೆ ಬೈಕಂಪಾಡಿ ಬಳಿ ಮಂಗಳವಾರದಂದು ಗಲಾಟೆ ಸಂಭವಿಸಿದ್ದು, ಈ ಕುರಿತು ಇಂದು ಎರಡು ಗುಂಪುಗಳು ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿ ಪರಸ್ಪರ ದೂರು ನೀಡಿದ ಪ್ರಸಂಗ ನಡೆಯಿತು. ಮಂಗಳಮುಖಿಯರ ರಾತ್ರಿ ಹೊತ್ತು ಭಿಕ್ಷಾಟನೆಗೆ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದು ಹಲ್ಲೆಗೆ ಸಂಬಂಧಿಸಿದ ಘಟನೆಗೆ ಸಂಬಂಧಿಸಿ ಒಂದು ಗುಂಪು ನಿನ್ನೆ ಪಣಂಬೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿತು. ಬೈಕ್ ಕಾರ್ಡ್ ಮಾಡಿದ್ದು 3 ಜನ ಇತ್ತೆ 2 ಜನ ಉಳ್ಳೇರು ಅಕಲೆ ಮುಕ್ಕಲು ಪೋದು ಹಲ್ಲೆ ಮಲ್ತೀನಿ ಎಂಕ್ಲು ದಾದಾನಿ ಕೇಂದ್ರ ಬಾರ್ದು ಬೋರ್ಡ್ ದಾಖಲೆ ಒಂಚೂರು 4 ಜನ ಪೋದು ಕೇಂಜಿನ ಆತಿರೆ ಇತ್ತೆ ಎಂಕ್ಲೆಗೆ ಅಕಲೆ ಪೆಟ್ಟಬಾರ್ದು ಅಕಲೆಗೆ ಮಕ್ಕಳು ಎಂಕ್ಲೆ ಹಾಕಿದ ಪತ್ತೆ ಈ ಥರ ಎಂಕ್ಲೆ ಕಂಪ್ಲೇಂಟ್ ಕೊಡ್ದು ಅಕ್ಲು ನಾನಾಂತರ ಎಂಕ್ಲಿಗೆ ಹಿಂಸೆ ಮಲ್ತೊಂದು ಉಳ್ಳೇರು ತಿಂಗಳು ಆಜಿ ಸಾರ ಕೊರಡು ಮಕ್ಕಳು ಸಾರಿ ಬಲ್ಲಾರ್ ದಾಖಲು ಆಂಧ್ರ ದಾಖಲು ಸಾರ್ ಎಂಕ್ಲು ಅಕ್ಲ ಊರಿಗೆ ಎಂಕ್ಲು ದಾಲ ಪೋಪುಜ ಎಂಕ್ಲು ಸ್ವಂತ ಊರು ಕುಡ್ಲಾಡೆ ಪುಟ್ಟದು ಎಂಕ್ಲು ಜೀವನ ಮಲ್ತೊಂದುಲ್ಲ ಮಕ್ಕಳು ಅಕಲೆ ಪೋದು ಎಂಕ್ಲೆ ಆಸಾರ ಕೊರಡು ತಿಂಗಳಿಗೆ ನಾನಾಂತರ ಹಿಂಸೆ ಕೊರ್ಪುನ ಹಾಕುನು ಪೆಟ್ಟು ಬಾಂಡು ಎಂಕ್ಲ ಅಕಲೆ ಮುಲ್ಪ ಎಂಕ್ಲೆ ದೌರ್ಜನ್ಯ ಮಲ್ಪು ಇನ್ನೇ ಸಾರಿ ಒಲ್ಪ ಬೆಂಗಳೂರು ಬೈದೇರು ಎಂಕ್ಲೆ ಪೆಟ್ಟುಬಾಡ್ರಿ ಅಂದು ತೂಲೆ ಸಾರ್ ಒಲ್ಪ ಕುಡ್ಡ ದಾಖಲೆ ಏರ್ಲಾತ್ ಪೂರ 1 ಜನ ಬೆಂಗಳೂರು ದಾಖಲೆ ಮುಲ್ಪ ದಾಖಲಾತ್ ಎಂಕ್ಲೆ ಪೂರ ಮುಲ್ಪ ದಾಖಲೆ ಇಪ್ಪುನು ಸರ್ ಮಕ್ಕಳು ಈ ನಮ್ಮಿನ ಎಂಕ್ಲೆ ದೌರ್ಜನ್ಯ ಮಲ್ಪ ಅಕ್ಲೆ 8 ಜನ ಉಳ್ಳೇರು ಸರ್ ಎಂಕ್ಲೆ ಜನ ಮೆಂಬರ್ ಮೂಲ ಉಳ್ಳೇರು ಸರ್ ತುರುಸುರು ಸರ್ ಪ್ರತಿನಿತ್ಯ ಎಂಕ್ಲೆ ದೌರ್ಜನ್ಯ ಮಲ್ತೊಂದ್ಸಲ ಎಂಕ್ಲೆ ಕೊಂಚ ನಾಯಿ ನಿಕ್ಲು ಕೊರೋಡು ಎಂಕ್ಲೆ ಕೇಳೋದಿಲ್ಲ ತಿಂಗಳಿಗೆ ಆಜು ಸಾರ 5 ಬಕ್ಕ ವರ್ಷೋಗಿ ಹಾಕ್ಲೆ ಕೊಂಚ ಪಾಂಪಡ್ತಿ ಎಂಗ್ಲ ದೀಪಾವಳಿ ಬರ್ನಾಗ ಅವು 30 ಸಾರ ಎಂಕ್ಲು ಒಡೆಗೆ ಹೋಪುನ್ ಸರ್ ಎಂಕ್ಲೆ ಒಂದು ಭಿಕ್ಷೆ ಮಲ್ತನ 2 ರೂಪಾಯಿ ಒಂದು ಅಂಗಡಿ ಪಂಡ ಈ ತಿಂಗ್ಳೆ ಕೊರ್ಪೇರು ಎಂಕ್ಲೆ ಬಂಜಿದ ಬಡ ಉದಾಲ ಇಜ್ಜಿ ಸರ್ ಎಂಕ್ಲೆ ಮಲ್ತನ ಒಂದು ಭಿಕ್ಷಾಟನೆ ಮಲ್ಪಡು ಮೇಯ್ ಮಾರ ಜೀವನ ಮಲ್ಪಡು ಉನ್ನೆ ಎಂಕ್ಲ ಜೀವನ ಬೇತದ ಆಲೆ ಇಜ್ಜಿ ಎಂಕ್ಲೆಗೆ ಅಂಚ ದಿಪ್ಪನಾಗ ಎಂಕ್ಲೆ ಅಕ್ಲು ತುಲಿ ಅವಳು 8 ಜನ ದೌರ್ಜನ್ಯ ಮಲ್ಪನೆ ಎಂಕ್ಲೆ ನ್ಯಾಯವಾದ ಎಂಕ್ಲೆ ಕೊರು. ಇಂದು ಬುಧವಾರ ಮಧ್ಯಾಹ್ನದ ವೇಳೆಗೆ ಎರಡು ಗುಂಪುಗಳ ಸದಸ್ಯರು ಪೊಲೀಸ್ ಆಯುಕ್ತರ ಕಚೇರಿಗೆ ಆಗಮಿಸಿ ಪರಸ್ಪರ ವಾಗ್ವಾದದಲ್ಲಿ ತೊಡಗಿದ್ದರು. ಈ ಸಂದರ್ಭ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ತಂಡಗಳ ಮುಖಂಡರನ್ನ ಕರೆದು ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ಮಂಗಳೂರವರು ಹುಟ್ಟಿ ಬೆಳೆದಿರೋರು ನೀವೆಲ್ಲ ಇಲ್ಲಿ ಇರಬಾರ್ದು ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ. ಸಾಂವಿಧಾನಿಕವಾಗಿ ಯಾರು ಎಲ್ಲಿ ಬೇಕಾದರೂ ಇರಬಹುದು. ನೀವು ನಮ್ಮದು ನಿಮ್ಮದು ಅಲ್ಲಿ ಇಲ್ಲಿ ಹೋಗು ಅಂತ ಹೇಳೋದಿಲ್ಲ. ಇವರೆಲ್ಲರಿಗೂ ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಹೌದು, ಇವರು ಮಂಗಳೂರವ್ರು ಅಲ್ಲದೆ ಇರ್ಬೋದು. ಹಾಗಾದರೆ ನಿಖಿಲ್ ಕಡೆ ಇರ್ಬೋದು ಅಥವಾ ಇನ್ನೊಬ್ಬರ ಕಡೆ ಇರ್ಬೋದು. ಮಂಗಳೂರವ್ರು ಎಷ್ಟು ಜನ ಇದ್ದಾರೆ ಇಲ್ಲಿ ಹುಟ್ಟಿ ಬೆಳೆದಿರೋರು? ನಿಖಿಲ್ ಒಬ್ಬರು ಬಿಟ್ಟರೆ ಇನ್ಯಾರು ಇಲ್ಲಿ ಮಂಗಳೂರವ್ರು ಹುಟ್ಟಿ ಬೆಳೆದವ್ರು ಯಾರೂ ಇಲ್ಲ. ಹಾಗಾದರೆ ನೀವು ಎಲ್ಲರನ್ನೂ ಕಳಿಸಿ ಅಲ್ಲ. ಹಾಗಾದರೆ ಮಂಗಳೂರು ಯಾರ ಹೆಸರಿಗೆ ಕೊಟ್ಟಿದ್ದಾರೆ? ಹಾಗಾದರೆ ಅಧಿಕಾರಿಗಳಿರೋದು ನೋಡಿ. ಕಮಿಷನರ್ ಆಫೀಸಿಗೆ ಬಂದು ಎಷ್ಟು ಮಾಡಿದ್ರು, ಎಷ್ಟು ವಾಯ್ಸ್ ರೈಸ್ ಮಾಡ್ತಾರೆ ನೀವುಗಳೇ ನೋಡಿದ್ದೀರಾ. ಪಾಪ ಇವರೆಲ್ಲರೂ ನೋಡಿ, ಇವ್ರು ಯಾರು ಒರಿಜಿನಲ್ ಫೇಕ್ ಇಲ್ಲ. ಬೆಳಗ್ಗೆ ಒಂದು ವೇಷ ರಾತ್ರಿ ಒಂದು ವೇಷ ಇಲ್ಲ. ಬೇಕಾದರೆ ಆ ವೀಡಿಯೋಸ್ಗಳನ್ನ ನಾನು ಕೊಡ್ತೇನೆ ನಿಮಗೆ. ಬೆಳಗ್ಗೆ ಎಲ್ಲ ಅಪ್ಪ ಅಮ್ಮನ ಮನೇಲಿ ಗಂಡಸಾಗಿದ್ದು ರಾತ್ರಿ ಬಂದುಬಿಟ್ಟು ದುಡ್ಡಿಗೋಸ್ಕರ ಸೀರೆ ಹಾಕ್ಕೊಂಡು ಈ ಥರ ವೇಷಧಾರಿಗಳಾಗುವಂಥದ್ದು ಎಷ್ಟು ಮಟ್ಟಿಗೆ ನೋಡಿ. ಇಷ್ಟರಲ್ಲಿ ಯಾರಾದರೂ ಒಬ್ಬರು ಟೋಪರ್ನ ಹಾಕಿಟ್ಟಿದ್ದಾರಾ? ಡ್ಯೂಪ್ಲಿಕೇಟ್ ಹೇರ್ ಇದೆಯಾ? ಇವರೆಲ್ಲ ಬರೀ ಅಂಥದ್ದು ಇಂಥದ್ದು ಹಾಕ್ಕೊಂಡು ಬೇರೆ ಬೇರೆ ಕಡೆಯಿಂದ ಬಂದು ಇವರು ಸುಮಾರು 18 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ತಣ್ಣೀರು ಬಾವಿ ಹತ್ರ ಮನೆ ತೆಗೆದುಕೊಂಡಿದ್ದಾರೆ. 18 ವರ್ಷಗಳಿಂದನೂ ಇದ್ದಾರೆ. ನೆನ್ನೆ ಮೊನ್ನೆ ಬಂದವರು ಏನಲ್ಲ. ಹಂಗೆ ಲೆಕ್ಕ ಹಾಕಿದ್ರೆ ಅವ್ರು ನಿಖಿಲ್ ಅವರು ಈಗ 4-5 ವರ್ಷದಿಂದ ಅಷ್ಟೇ ಇದರಲ್ಲಿ ಅವರು ಎಂಟ್ರಿ ಆಗಿರೋದು. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಟೀಮ್ಗಳು. ಸೊ ನಾನೇ ಹೇಳ್ತೀನಿ, ನಿಖಿಲ್ಗಿರ್ಬೋದು ಅಥವಾ ಇವ್ರಿಗಿದ್ರು ಸೌಹಾರ್ದಯುತವಾಗಿ ಇರಬೇಕು ಇರೋ ಜಾಗದಲ್ಲಿ. ಮಂಗಳೂರು ನಗರದ ಪಣಂಬೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರೈಲ್ವೆ ಗೇಟ್ ಹತ್ರ ಎರಡು ಮಂಗಳಮುಖಿಯರ ಗುಂಪಿನ ನಡುವೆ ಸಣ್ಣ ಸಂಘರ್ಷ ಮತ್ತು ಗಲಾಟೆ ಆಗಿದೆ. ಅದರಲ್ಲಿ ಕೆಲವರು ಬಿದ್ದಿದೆ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವ್ರು ಹೇಳುವಂಥದ್ದು, ಇವತ್ತು ನಮಗೆ ಒಂದು ಗ್ರೂಪ್ ಬಂದುಬಿಟ್ಟು ನಾವು ಗಂಗಾವತಿ, ಕೊಪ್ಪಳ, ಬಳ್ಳಾರಿ ಈ ಭಾಗದಿಂದ ಬಂದು ಇದೇ ಒಂದು ನಗರದಲ್ಲಿ ಸುಮಾರು 15 ವರ್ಷದಿಂದ ನಾವು ಇಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡ್ತಾಯಿದ್ದೀವಿ. ಈ ಎದುರು ಗುಂಪೇನಿದೆ ಅವ್ರು ನಾವೆಲ್ಲ ಇಲ್ಲೇ ಮಂಗಳೂರು ಬೆಳೆದವರು, ಮೂಲತಃ ಮಂಗಳೂರು. ನಾವೇ ಇರಬೇಕು, ನೀವು ಬೇರೆ ಕಡೆಯಿಂದ ಬಂದಿರೋರು ವಾಪಸ್ ಹೋಗಿ ನಮಗೆ ಕಲೆಕ್ಷನ್ ಕಮ್ಮಿ ಆಗ್ತಾಯಿದೆ, ನಮಗೆ ದುಡ್ಡು ಭಿಕ್ಷೆ ಜಾಸ್ತಿ ಸಿಗ್ತಾ ಇಲ್ಲ ಅಂತೆಲ್ಲ ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದ್ರದ್ದು ಒಂದು ಕೇಸು ಪಣಂಬೂರು ಪೊಲೀಸ್ ಸ್ಟೇಷನ್ ಈಗಾಗಲೇ ಆಗಿತ್ತು. ಇವತ್ತು ಅದಕ್ಕೆ ಕೌಂಟರ್ ಕೇಸನ್ನು ಕೂಡ ಕೊಟ್ಟಿದ್ದಾರೆ. 2 ಕೇಸ್ಗಳು ರೈಟಿಂಗ್ ಸೆಕ್ಷನ್ಸು ಮತ್ತು ಅಸಾಲ್ಟ್ ಸೆಕ್ಷನ್ಸಲ್ಲಿದೆ. ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಸತ್ಯಾಸತ್ಯತೆ ಏನಿದೆ ಮುಂದಿನ ಸೂಕ್ತ ಕ್ರಮ.